ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಯಾನು ಡಾಕ್ಟರ್ ಪ್ರಿಯಾ ಹರೀಶ್ ಇತ್ತೆ ವಾರ್ತೆದ ವಿವರ. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪನ್ಪನಾರಿನ ಕಿರಣ ಕೇಸಿಗೆ ಸಂಬಂಧಪಟ್ಟದು ಬಂಧನ ಆಯ್ನ ಸಿನಿಮಾ ನಟಿ ದರ್ಶನ್ ಅರಿನ ದೋಸ್ತಿ ಪವಿತ್ರ ಗೌಡ ಸೇರಿದ 13 ಜನಕ್ಲಿಗೆ ಕೋರ್ಟ್ ಆಜ್ ದಿನದ ಪೊಲೀಸ್ ಕಸ್ಟಡಿಗೆ ಒಪ್ಪಾದನು. ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿ ಪನ್ಪುನರೆನು ಕಿರಣ ಕೇಸಿಡು ಕನ್ನಡ ಸಿನಿಮಾ ನಟಿ ದರ್ಶನ್ ಅರಿನ ದೋಸ್ತಿ ಪವಿತ್ರ ಗೌಡ ಸೇರಿದು 13 ಜನಕ್ಲಿನ ಅಂಗಾರೆ ಪೊಲೀಸರು ಪತ್ತದಿತ್ತದು ಕೋರ್ಟ್ ಹಾಕ್ಲಿನ ಆಜ್ ದಿನ ಪೊಲೀಸ್ ಕಸ್ಟಡಿಗೆ ಕೊಡ್ತುಂಡು. ಬೌರಿಂಗ್ ಆಸ್ಪತ್ರೆಡ ಆರೋಪಿಲಿನ ವೈದ್ಯಕೀಯ ಪರೀಕ್ಷೆ ಮಲ್ತಿ ನಡೆದ ಬೊಕ್ಕ 13 ಜನ ಆರೋಪಿಲೇನು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೂ ಪೊಲೀಸರು ಹಾಜರು ಮಲ್ಪಾದಿತ್ತರು. ದರ್ಶನ್ ರೇನ ದೋಸ್ತಿ ಪವಿತ್ರ ಗೌಡ ಪನ್ಪನರೆಗೂ ಶೀಲದಾಂತಿ ಮೆಸೇಜ್ ಮಲ್ತಿನ ಆರೋಪದ ಮಿತ್ತು ರೇಣುಕಾಸ್ವಾಮಿನು ಜೂನ್ 8 ಚಿತ್ರದುರ್ಗೋಡ್ದು ರಟ್ಟಾದು ಪಟ್ಟಣಗೆರೆ ಕೈತಲು ಶೆಡ್ ಒಂದೆಟ್ಟು ಬಂಧನುಡುದೀದು ಚಿತ್ರಹಿಂಸೆ ಕೊರ್ದು ಕೀರ್ತಿರಿಂದ ಪನ್ಪುನ ದೂರು ಕೇಂದ್ರ ಬೈದಂಡು. ಜೂನ್ 9 ರೇಣುಕಾಸ್ವಾಮಿನ ಪುಣ ಸುಮನಹಳ್ಳಿ ಸಂಕದ ಕೈತಲ್ ತೋಜಿದಿತ್ತಂಡು. ತನಿಖೆ ನಡಪನಗ ಪೊಲೀಸರಿಗೆ ದರ್ಶನ್ ಬೊಕ್ಕ ಗ್ಯಾಂಗ್ದ ಕೈಯುಪ್ಪನ ಬಗೆಟು ತೆರೆದು ಬೈದಂಡು. ಜೂನ್ 10 ಸೋಮವಾರ ಮೂವೇರೇನು ಪತ್ತದಿರು ಅಂಗಾರೆ ಮಾತ ಆರೋಪಿಲಿನ ಬಂಧನ ಆತಂಡು. ಪುತ್ತೂರದ ಗೊಬ್ಬಲಿನ ಸಂಘಟಕರು ಕಾಂಗ್ರೆಸ್ ಪಕ್ಷದ ನರಿಮುಗೇರು ವಲಯ ಗುರ್ಕಾರ್ಯರಾದಿತ್ತಿನ ನೆತ್ತಿರದಾನಿ ಪ್ರಕಾಶ್ ಹೃದಯಾಘಾತ ತೀರ್ದರು. ಎಡ್ಡೆ ಕ್ರಿಕೆಟ್ ಗುಬ್ಬುದಾರಾದಿತ್ತಿನ ಪ್ರಕಾಶ್ ಪುತ್ತೂರುಡು ಈಫಾ ಪನ್ಪುನ ಮೊಬೈಲ್ ಅಂಗಡಿ ನಡಪಾದಿತ್ತರು. ಪುತ್ತೂರ್ದ ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ಕೈತಲು ಈಫಾ ಪನ್ಪುನ ಮೊಬೈಲ್ದ ಅಂಗಡಿದ ಪ್ರಕಾಶ್ ಪನ್ಪುನಾರು ಹೃದಯಾಘಾತ ಆದು ತೀರ್ದರು. ಪುತ್ತೂರ್ದ ಗೊಬ್ಬುಲಿನ ಸಂಘಟಕರು ಕಾಂಗ್ರೆಸ್ದ ನರಿಮುಗೇರು ವಲಯ ಗುರಿಕಾರ್ಯರಾದಿತ್ತಿನ ಪ್ರಕಾಶ್ ನೆತ್ತಿರದಾನ ಮಲ್ತೊಂದು ಜನಮೆಚ್ಚುಗೆ ಪಡೆದಿದ್ದರು. ಬಾರಿ ಎಡ್ಡೆ ಕ್ರಿಕೆಟ್ ಗೊಬ್ಬುದಾರಾದಿತ್ತಿನ ಪ್ರಕಾಶ್ ಪುರುಷರ ಕಟ್ಟೆಡು ಟೈ ಬ್ರೇಕರ್ ಪನ್ಪನ ಕ್ರಿಕೆಟ್ ಕೂಟ ಕಟ್ಟದು ಬುಲೆಪಾದಿರು. ಬಿಡ್ಡಿಂಗ್ ಮಾದರಿಡು ಐಪಿಎಲ್ ಮಾದರಿದ ಪಂತ ಕೂಟನು ಪುತ್ತೂರುಡು ಪೊಲಬ್ ಮಲ್ತು ಕುರ್ದಿತ್ತರು. ಸುರುಕು ಈಫಾ ಪುದರಡು ವಿಟ್ಲಾಡು ಮೊಬೈಲ್ ಬೇರ ಸುರು ಮಲ್ತಿನ ಪ್ರಕಾಶ್ ಪುತ್ತೂರ್ದ ಬೇತೆ ಬೇತೆ ಕಡಿಟ್ಟು ಐತ ಶಾಖೆ ಮಲ್ತದಿತ್ತರು. ಚೈನಾ ಮೊಬೈಲ್ ಪಟ್ಟುನಾರ ಆದಲ ಕೆಲವು ವರ್ಷ ವ್ಯವಹಾರ ನಡಪಾದಿತ್ತರು. ತುರ್ತು ಸಂದರ್ಭಡು ನೆತ್ತೆರ್ ಕೊರಿಯರೆ ಜನಕುಲು ಪಿರಜಾರೊಂದಿತ್ತಿನ ಪೊರ್ತುಡು ಬುಡಂದೆ ನೆತ್ತಿರದಾನ ಮಲ್ತೊಂದಿತ್ತರು. ಆತೆ ಅತ್ತು ಅರಿನ ಫೇಸ್ಬುಕ್ ಅಕೌಂಟುಡು ಅರಿನ ಪುದರ್ದ ಎದುರು ಓ ಪಾಸಿಟಿವ್ ಪಾಡ್ದು ಜಾಗೃತಿ ಮೂಡ ಹೊಂದಿತ್ತರು. ಬೊಡಿದಿ ಮಗಲು ಬೊಕ್ಕ ಕುಟುಂಬದ ಕ್ಲಿನು ಪ್ರಕಾಶ್ ಗತ್ತಿದರು. ಬೋಳಿಯಾರುಡು ಬಿಜೆಪಿ ಕಾರ್ಯಕರ್ತರು ಏವ್ರವರ್ ಪವನ ಘೋಷಣೆ ಪಾಡ್ನವು ಬೋಳಿಯಾರ್ ಕೇಸಿಗೂ ಮುಖ್ಯ ಕಾರಣ ಅಂದು ಕುಡ್ಲಾನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ತಿಳಿಪಾದರು. ಬೋಳಿಯಾರ್ ಕೇಸ್ ಬಗೆಟು ಕುಡ್ಲಾನಗರ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಮಾಹಿತಿ ಕುರಿತು ಬಿಜೆಪಿ ಕಾರ್ಯಕರ್ತರು ಏವ್ರ ಬರ್ಪಾವನ ಘೋಷಣೆ ಪಾಡ್ನವು ಬೋಳಿಯಾರಡು ಬಿಸತಿದ ಪೆಟ್ಟುಗೆ ಕಾರಣ ಆತಂದು ಬಿಜೆಪಿದ ಗೆಲ್ಮಿಡ್ದವರ ಮೆರವಣಿಗೆ ನಡಪಾದಿತ್ತದು. ಈ ಪೊರ್ತುಡು ಒಂದಿರಡ್ಡ ಗಡಿಟ್ಟು ಬೊಡ್ಚಾಂದಿನಿಗೆ ಉಮೇದು ಕೊರ್ಪನ ಘೋಷಣೆ ಪಾಡ್ದಿರು. ಮೆರವಣಿಗೆ ಮುಗಿದು ಬನ್ನಗ ಸುಮಾರು 20 ಜನತ ಕೂಟ ಹಾಕ್ಲೇನು ಪತ್ತದು 5 ಬೊಕ್ಕ ಬಿಸತಿಡು ಕೂತುದುಂಡು. ಈ ಕೇಸಿಗೆ ಸಂಬಂಧಪಟ್ಟದು ಊರ್ದಾಕ್ಲಿನ ಮಾಹಿತಿ ಬೊಕ್ಕ ಸಿಸಿಟಿವಿ ದೃಶ್ಯ ಆಧಾರಡು ಕೇಸ್ ಪಾಡ್ದುಂಡು. 20 ಜನಕ್ಲೇನು ಗುರುತ ಮಲ್ತದು ಕೇಸ್ ಪಾಡ್ದಿತ್ತದು. ಆಜಿ ಜನಕ್ಲೇನು ಈ ತೊರ್ತಿಗೆ ಬಂಧನ ಮಲ್ತದನಂದು ಪೊಲೀಸ್ ಕಮಿಷನರ್ ತಿಳಿಪಾಯರು. ಈ ಬಗೆಟ್ಟು ಪಳ್ಳಿದಕ್ಕಲು ದೂರು ಕೊರ್ನ ದೃಶ್ಯೋಡ್ಲ ಮೆರವಣಿಗೆದ ಪೊರ್ತುಡು ನಿಕುಲು ಪಾಕಿಸ್ತಾನದಕ್ಕಲು ಮೋದಿ ವಿರೋಧಿಲೊಂದು ಘೋಷಣೆ ಪಾಡ್ದಿರು. ಈ ವಿಡಿಯೋ ಸಾಮಾಜಿಕ ಜಾಲತಾಣಡು ಸುದ್ದಿ ಆತಂಡು. ಪಳ್ಳಿದ ಎದುರು ಡಿಜೆ ಪಾಡ್ದು ಬೊಕ್ಕಲಾತ್ ಜೋರಾದ ಘೋಷಣೆ ಪಾಡ್ದಿರು. ಒಂದು ಈ ಬಿಸತ್ತಿಡು ಕುತ್ತುನೇಕ್ ಮೂಲ ಕಾರಣ ಆತನೊಂದು ಪೊಲೀಸ್ ಕಮಿಷನರ್ ವಿವರ ಕೊಡ್ತಿರು. ಸೊ ಅವರು ಡಿಜೆ ಮುಖಾಂತರ ಬೊಳ್ಳಿಯಾರ್ ರೂಟಲ್ಲಿ ಒಂದು ಮೆರವಣಿಗೆ ಮಾಡ್ತಾಯಿದ್ರು. ಸೊ ಮೆರವಣಿಗೆ ಮಾಡುವಾಗ 1-2 ಕಡೆ ಅವರು ಪ್ರಚೋದನಕಾರಿಯನ್ನು ಸ್ಲೋಗನ್ ಕೂಗಿದ್ದಾರೆ. ಆದ ನಂತರ ಸುಮಾರು 8:45ಕ್ಕೆ ಪ್ರೊಸೆಷನ್ ಮುಕ್ತಾಯ ಆಯಿತು ಪಡೀಲ್ ಜಂಕ್ಷನ್ ಹತ್ರ. ನಂತರ ಒಂದು ಬೈಕ್ ಮೇಲೆ 3 ಜನ ಹುಡುಗರನ್ನು ಮತ್ತೆ ಬೋಲಿಯಾರ್ ಮಸೀದಿಗೆ ಕ್ರಾಸ್ ಮಾಡಿ ಅಲ್ಲಿ ಮತ್ತೆ ಕೆಲವು ಸ್ಲೋಗನ್ ಕೂಗಿ ಮುಂದೆ ಹೋಗಿದ್ರು. ಅವ್ರಿಗೆ ಆವಾಗ ಕೆಲವು ಮುಸ್ಲಿಂ ಹುಡುಗರು ಚೇಸ್ ಮಾಡಿ ಅಲ್ಲಿ ಹತ್ತಿರ 1 ಕಿಲೋಮೀಟರ್ ದೂರ ಒಂದು ಸಮಾಧಾನ ಬಾರ್ ಇದೆ, ಅಲ್ಲಿ ಹೋಗಿ ಅವ್ರ ಜೊತೆಗೆ ಮೊದಲೇ ಅವರು ವಾದವಿವಾದ ಮಾಡ್ತಾರೆ. ವಾದವಿವಾದ ಹೆಚ್ಚು ಆದ ನಂತರ ಅಲ್ಲಿ ಸುಮಾರು 20 ಜನ ಮುಸ್ಲಿಂ ಹುಡುಗರು ಸೇರಿ ಅವ್ರ ಮೇಲೆ ಹಲ್ಲೆ ಮಾಡ್ತಾರೆ. ಆ ಹಲ್ಲೆ ಸಮಯದಲ್ಲಿ ಒಬ್ಬರು ಅವ್ರ ಮೇಲೆ ಚೂರಿಯಿಂದ ಹಲ್ಲೆ ಮಾಡ್ತಾರೆ, ಮಂಡಾಂತಿಗೆ ಹಲ್ಲೆ. ಒಬ್ಬನಿಗೆ ಹೊಟ್ಟೆ ಮೇಲೆ ಚೂರಿಯಿಂದ ಚುಚ್ತಾರೆ, ಒಬ್ಬನಿಗೆ ಬೆನ್ನು ಮೇಲೆ ಚುಚ್ಚಿದ್ದಾರೆ. ಸೊ ನಂತರ ಅವ್ರಿಗೆ ಇಮಿಡಿಯೇಟ್ಲಿ KSA ಹೆಗಡೆ ಹಾಸ್ಪಿಟಲ್ಗೆ ನಾವು ಅಡ್ಮಿಟ್ ಮಾಡಿದ್ದೀವಿ. ನಂತರ ಅವ್ರದ್ದು ರಾತ್ರಿ ಟ್ರೀಟ್ಮೆಂಟ್ ಆಯಿತು. ಬೋತ್ ಆರ್ ಔಟ್ ಆಫ್ ಡೇಂಜರ್. ಈ ಸಂದರ್ಭದಲ್ಲಿ ಕೇಸ್ ಆದ ನಂತರ ನಾವು ಆರೋಪಿಗಳಿಗೆ ಅಲ್ಲಿ ಇರೋದು CCTV ಮುಖಾಂತರ ಐಡೆಂಟಿಫೈ ಮಾಡಿದ್ದೀವಿ. ಸ್ಥಳೀಯವ್ರದ್ದು ನಾವು ಸಹಾಯತೆ ಹೊಂದಿದ್ದೀವಿ. ಆದ ನಂತರ ಸುಮಾರು 20 ಜನಕ್ಕೆ ನಾವು
CCTV ಫುಟೇಜ್ ಆಧಾರ ಮೇಲೆ ಐಡೆಂಟಿಫೈ ಮಾಡಿ ಅವ್ರದ್ದು ಅರೆಸ್ಟ್ ಪ್ರೊಸೀಜರ್ ಸ್ಟಾರ್ಟ್ ಮಾಡಿದ್ದೀವಿ. ಇಲ್ಲಿವರೆಗೆ ಸುಮಾರು 6 ಜನ ಈಗ ಅರೆಸ್ಟ್ ಆಗಿದ್ದಾರೆ. ಮುಂದಿನವರೇ ಕೂಡ ನಾವು ದಸ್ತಗಿರಿದು ಪ್ರೊಸೆಸ್ ಈಗ ಕಂಟಿನ್ಯೂ ಮಾಡಿದ್ದೀವಿ. ನಮ್ಮದು 3 ತಂಡ ಈ ಕೆಲಸದಲ್ಲಿ ಸುಮಾರು 2 ದಿವಸದಿಂದ ಕೆಲಸ ಮಾಡ್ತಾಯಿದ್ದಾರೆ ಸತತವಾಗಿ, ಮತ್ತು ಅವ್ರದ್ದು ವೇರ್ ಅಬೌಟ್ಸನ್ನು ನಾವು ಈಗ ಪತ್ತೆ ಮಾಡ್ತಾಯಿದ್ದೀವಿ. ಜನಕ್ಲಿಗೂ ಸಜ್ಜಿದ ಸೌಕರ್ಯ ಎನ್ನುವುದಗ ಒಂದು ಪುನಃ ನಿಟ್ಟೆ ಶಿಕ್ಷಣ ಸಂಸ್ಥೆ ಬರೋಬೊಕ್ಕ ಆರೋಗ್ಯ ಕ್ಷೇತ್ರಡು ಇಡೀ ಲೋಕದ ಗುಮನವೈತದನೆಂದು ಕರ್ನಾಟಕ ವಿಧಾನಸಭೆ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಪಂತೆರು. KS ಹೆಗ್ಡೆ ವೈದ್ಯಕೀಯ ಕಾಲೇಜ್ದ ಬೊಳ್ಳಿ ಪರ್ಬದ ಲೆಕ್ಕೊಡು ಕಟ್ಟದಿನ ಹೊಸ ಕಟ್ಟುವಣ ಉದಿಪನ ಮಲ್ತದಾರ ಪಾತಿರಿಯರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ದೇರ್ಲಕಟ್ಟೆ ಜಸ್ಟಿಸ್ KS ಹೆಗ್ಡೆ ಚಾರಿಟೇಬಲ್ ಆಸ್ಪತ್ರೆಡು KS ಹೆಗ್ಡೆ ವೈದ್ಯಕೀಯ ಕಾಲೇಜ್ದ ಬೊಳ್ಳಿ ಪರ್ಬದ ನೆಂಪುಗಾದು ಹೊಸ ಕಟ್ಟುವಣ ಕಟ್ಟದಿತ್ತದು ಐತ ಉದಿಪನ ಲೇಸ ನಡೆತಿಂಡು. ರಾಜ್ಯ ವಿಧಾನಸಭೆ ಗುರುಕಾರ್ಯರು ಯುಟಿ ಖಾದರ್ ಫರೀದ್ ಹೊಸ ಕಟ್ಟುವಣ ಉದಿಪನ ಮಲ್ತೇರು. ಖಾದರ್ ಫರೀದ್ ಪಾತಿರ್ದು ಜನಕ್ಲಿಗೂ ಸಜ್ಜಿದ ಸೌಕರ್ಯನು ಒದಗ ಒಂದು ಪುನಃ ನಿಟ್ಟೆ ಶಿಕ್ಷಣ ಸಂಸ್ಥೆ ಬರೋಬೊಕ್ಕ ಆರೋಗ್ಯ ಕ್ಷೇತ್ರಡು ಇಡೀ ಲೋಕದ ಗುಮನ ವೈತದುಂಡು. ವಿಧಾನಸಭೆ ಸಂಸತ್ ಏಸಿಕೊಂಡಿಡು ಕುಲ್ಲುದು ಸಲಹೆ ಕೊಲ್ಪನ ಅಧಿಕಾರಿಲಿಡ್ದು ಈ ದೇಶ ಗಟ್ಟಿಯಾಯಿರು ಸಾಧ್ಯ ಇಜ್ಜಿ ಅವು ಮತ ಬರೋಡ್ದು ಸಾಧ್ಯ ಅಂತ ಪಂಡಿರು. ಹೊಸತಾತ್ ಮಲ್ತು ದಿನ ವೈದ್ಯಕೀಯ ಸೌಕರ್ಯ ಸೇರಿನಂಚ ಬೇತೆ ಬೇತೆ ಸೌಕರ್ಯಗಳನ್ನು ಉದಿಪನ ಮಲ್ತಿನ ಆರೋಗ್ಯ ಬೊಕ್ಕ ಕುಟುಂಬ ಕಲ್ಯಾಣ ಮಂತ್ರಿ ಅಂಚನೆ ಜಿಲ್ಲಾ ಜವಾಬ್ದಾರಿಕೆದ ಮಂತ್ರಿಗಳ ಆದುಪುನ ದಿನೇಶ್ ಗುಂಡೂರಾವ್ ಪಾತಿರ್ದು ಬರವು ಕಲ್ಪನಕುಲು ವೈದ್ಯಕೀಯ ಬರವುಡು ಸುರುತ ಅಜಪಾದ್ ಲೆಕ್ಕಗುದೆತ್ತನ್ನ ಬರವು ಸಂಸ್ಥೆಲಿಡು ಒಂಜಿ ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯ ಆದಿತ್ತದು ಈ ಪ್ರದೇಶ ಶೈಕ್ಷಣಿಕ ಹಬ್ಬ ಉಳ್ಳಾಲದ ಪುದರ್ ಮೆರೆಪುನಂಚ ಆತನೆಂದು ಪಂಡೆರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಕುಲಾಧಿಪತಿ ನಿಟ್ಟೆ ವಿನಯ್ ಹೆಗ್ಡೆ ಗುರುಕಾರ್ಮೆ ವಹಿಸಿದ ಪಾತಿರ್ದು ಕಾಸಡು ಪಿರವರಿದಿನಕ್ಲಿನ ಕುಟುಂಬದ ಸದಸ್ಯರಿಗೂ ವರ್ಷಗೂ ಕೋಟಿಗಟ್ಟಲೆ ರೂಪಾಯಿ ಬೆಲೆತ ಮರ್ದನು ಧರ್ಮಗೂ ಕೊರೊಂದಿತ್ತದು ಶೈಕ್ಷಣಿಕವಾದ ನಿಟ್ಟೆ ಸಂಸ್ಥೆ ಬರವು ಕಲ್ಪನಕ್ಕಳು ಕಟ್ಟುನ ಕಾಸಿಡ್ಲ ರಿಯಾಯಿತಿ ಕೊರೊಂದು ಬೈದನೆಂದು ಪಂಡೆರು. ನಿಟ್ಟೆ ಡೀಮ್ಡ್ ವಿಶ್ವವಿದ್ಯಾನಿಲಯದ ಆಡಳಿತ ಜತೆ ಕುಲಾಧಿಪತಿ ವಿಶಾಲ್ ಹೆಗ್ಡೆ, ಜತೆ ಕುಲಾಧಿಪತಿ ಡಾ MS ಶಾಂತಾರಾಮ್ ಶೆಟ್ಟಿ, ಕುಲಪತಿ ಪ್ರೊಫೆಸರ್ ಡಾ MS ಮೂಡಿತಾಯ, ರಿಜಿಸ್ಟ್ರಾರ್ ಹರ್ಷ ಹಾಲಹಳ್ಳಿ, ಡೀನ್ ಡಾ ಜಯಪ್ರಕಾಶ್ ಶೆಟ್ಟಿ, ಪ್ರೊಫೆಸರ್ ಡಾ ಸುಹಾನ್ ಆಳ್ವಾ, ವೈದ್ಯಕೀಯ ಮುಖ್ಯಸ್ಥರು ಡಾ ಸುಮಲತಾ ಆರ್ ಲೇಸಡ್ ಪಾಲ್ದೆತ್ತೊಂಡಿರು. ನಾವು ಉಸಿರಾಡೋ ಗಾಳಿ ಪೊಲ್ಯೂಟೆಡ್, ನಾವು ತಿನ್ನೋ ಆಹಾರ ಪೊಲ್ಯೂಟೆಡ್, ನಾವು ಕುಡಿಯೋ ನೀರು ಪೊಲ್ಯೂಟೆಡ್, ನಾವು ಓಡಾಡೋ ಪೊಲ್ಯೂಟೆಡ್. ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಅಫೆಕ್ಟಿಂಗ್ ಅಸ್, ಆಲ್ ವೇರಿಯಸ್ ಫ್ಯಾಕ್ಟರ್ಸ್. ಆ್ಯಂಡ್ ನಮ್ಮ ಫುಡ್ ಹ್ಯಾಬಿಟ್ಸ್, ನಾವು ತಿಂತಾ ಇರುವಂಥದ್ದು. ಖಾದರ್ ಸಾಹೇಬ್ ಹೇಳಿದ್ರು, ನಾವು ಎಲ್ಲರೂ ಚೆನ್ನಾಗಿ ತಿನ್ನಿಸ್ತೀವಿ, ಆಮೇಲೆ ಅದು ಅಭ್ಯಾಸ ಆಗ್ಬಿಟ್ರೆ ನಾಳೆ ಅದನ್ನು ಹೊರಗೆ ಬರೋಕ್ಕಾಗೋದಿಲ್ಲ. ಸೊ ವಿ ಹ್ಯಾವ್ ಟು ಓವರ್ಕಮ್ ದಟ್. ಇವಾಗ ನೋಡಿ ನಮ್ಮ ವಿನಯ್ ಹೆಗ್ಡೆ ಸಾಹೇಬ್ 86 ವರ್ಷ, ಈಗಲೂ ಕೂಡ ಗಟ್ಟಿಯಾಗಿ. ಅವ್ರ ಸೀಕ್ರೆಟ್ ನಮಗೆ ಸಿಕ್ಕಿದ್ರೆ ಸಾಕು, ನಾವೆಲ್ಲ ಚೆನ್ನಾಗಿ ಆಗ್ಬಿಡ್ತೀವಿ. ವಾಟ್ ಇಸ್ ದಿ ಸೀಕ್ರೆಟ್ ಆಫ್ ಮೇಂಟೈನಿಂಗ್ ಗುಡ್ ಹೆಲ್ತ್? ಬಿಕಾಸ್ ದಟ್ ಇಸ್ ಅ ಡಿಸಿಪ್ಲಿನ್ಡ್ ಲೈಫ್. ನಮ್ಮ ಸಮಾಜದ ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಅತ್ಯಂತ ಸತ್ವಜಾಗಿಟ್ಟುಕೊಂಡು ಬಂದು ಪ್ರತಿಯೊಬ್ಬರು ಕೂಡ ತನ್ನ ನೆಮ್ಮದಿ ಜೀವನ ಸಾಧನೆ ಮಾಡಲಿಕ್ಕೆ ಒಂದು ಅತ್ಯುತ್ತಮವಾದ ಶಿಕ್ಷಣ ಸಂಸ್ಥೆಗಳು ಇವತ್ತು ಪ್ರಾರಂಭ ಮಾಡಿ ನಮ್ಮ ದೇಶದ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಹೊರದೇಶ ವಿದ್ಯಾರ್ಥಿಗಳು ಕೂಡ ಕಲಿಯುವಂತಹ ದೊಡ್ಡ ಮಟ್ಟ ಗುಣಮಟ್ಟದ ಶಿಕ್ಷಣದಲ್ಲಿ ಪ್ರಾರಂಭ ಮಾಡಿದ್ದು ನಮಗೂ ಕೂಡ ಅತ್ಯಂತ ಹೆಮ್ಮೆ ಅಂತ ಹೇಳಲಿಕ್ಕೆ ನಾನಂತೂ ಬಯಸ್ತೇನೆ. ಇದೆಲ್ಲ ಕೂಡ ಆಲೋಚನೆ ಮಾಡಿ ಕ್ರೋಢೀಕರಿಸಿಕೊಂಡು ಹೋಗುವಾಗ ನಾನು ಒಂದೇ ಮಾತು ಹೇಳುತ್ತಿದ್ರೆ, ನಿಜವಾದ ದೇಶಭಕ್ತ ಅಂತ ಹೇಳಿದ್ರೆ ಅದೇನು ವಿನಯ್ ಹೆಗ್ಡೆಜಿಯವರು ದೇಶಭಕ್ತ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ. You have made it convenient here to come here. I see UT Khadar on and off in a social function, or many times he may come here to see his patients also. So that's the type of lifestyle he has. So I'm deeply indebted to you, both of you, that you took time off and see this hospital, see the number of patients we are treating, see the commitment we have to reach out to the rural area, and multiple other things what is happening here. One thing I younger people I tell, yes, you are doing a lot of good things, but people should know what good things you are having. ಬೆದ್ರ ವಿದ್ಯಾಗಿರಿತ ಆಳ್ವಾಸ್ ಕ್ಯಾಂಪಸ್ ಮಿಜಾರ್ ಗೊತ್ತು ಆನಂದ ಆಳ್ವೇರ್ನ ನೆಂಪುಗಾದು 2ನೇ ವರ್ಷದ ತೆನಸೋತ್ಸವ ಬೊಕ್ಕ ಕೃಷಿ ಮೇಳ ಜೂನ್ 14, 15, 14 ದಿವೊಂದಂದು ಡಾ ಮೋಹನ್ ಆಳ್ವೇರು ಕುಡ್ಲಡು ಸುದ್ದಿಕೂಟೋಡು ತೆರಿಪಾದರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಬೆದ್ರದ ಗುರುಕಾರ್ಯರು ಡಾ ಮೋಹನ್ ಆಳ್ವೇರು ಕುಡ್ಡದ ಪತ್ರಿಕಾ ಭವನಡು ಸುದ್ದಿಕೂಟೋಡು ಪಾತಿರ್ದು ಸಮೃದ್ಧಿ ತೆನಸೋತ್ಸವ ಬೊಕ್ಕ ಕೃಷಿ ಮೇಳದ ಬಗೆಟ್ಟು ಮಾಹಿತಿ ಕೊರಿಯರು.
ಬೆದ್ರದ ವಿದ್ಯಾಗಿರಿ ಆಳ್ವಾಸ್ ಕ್ಯಾಂಪಸ್ 2ನೇ ವರ್ಷದ ಸಮೃದ್ಧಿ ತೆನಸೋತ್ಸವ ಬೊಕ್ಕ ಕೃಷಿ ಮೇಳ ಜೂನ್ 14-15 ಬೊಕ್ಕ 14 ನಡಪೆರುಂಡು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಬೊಕ್ಕ ಆಹಾರೋತ್ಸವ ಮಹಾಮೇಳ ಸಮಿತಿ, ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗ ಬೊಕ್ಕ ಬೇತೆ ಬೇತೆ ಸಂಘ ಸಂಸ್ಥೆನ ಒಟ್ಟು ಸೇರಿಗಿಡು ಕೃಷಿ ಖುಷಿ ಮಿಜಾರ್ ಗುತ್ತು ಆನಂದ ಆಳ್ವೇರ್ನ ನೆಂಪುಗಾದ ದಿವೊಂದು ಆರ್ಪಂಡೆರು. పెలకాయ బొక్క బేతే బేతే పరంద ఫల వస్తులైన తెనసోత్సవ వెన్నిద సాధనల బొక్క కై చాతుర్పు వస్తులైన మారున బొక్క ಪ್ರದರ್ಶನ ಅಂದಿಟ್ಟುಂಡು. ವಿದ್ಯಾಗಿರಿತ ಮುಂಡ್ರುದೆ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸಭಾಭವನದ ಕೃಷಿ ಸಿರಿ ಚಾವಡಿಡೆ ನಡಪುನ 3 ದಿನತ ಮೇಳಗು ಧರ್ಮಗು ಪೊಗ್ಗುನ ವ್ಯವಸ್ಥೆ ಮಲ್ತದಂಡು. ಕಂಡೆ ಒರ್ಂಬೆಡ್ದು ರಾತ್ರಿ ಒರ್ಮ ಮುಟ್ಟ ಉಪ್ಪುಂಡು. ಬಡ್ಸೊಡ್ದು ಸಮಸ್ಯೆ ಆವಂದಿನಂಚ ವ್ಯವಸ್ಥೆ ಮಲ್ತದನಂದು ಮೋಹನ್ ಆಳ್ವೇರು ಪಂಡಿರು. ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಮಹಾಮೇಳುಡು ರೀಲ್ಸ್ ಪಂತ ದೀತಂಡು. ತನ್ಕುಲಿನ ಬಿರ್ಸಾದಿಗೆ ಬೊಕ್ಕ ಚಾತುರ್ಪುನು ಗಳಸದು ಪುರ್ಲುದ ಎಡ್ಡೆ ರೀಲ್ಸ್ ತಯಾರು ಮಲ್ತದು. ಇನ್ಸ್ಟಾಗ್ರಾಮ್ ಅತ್ತಂಡ ಫೇಸ್ಬುಕ್ ಪಾಡ್ದು ಹೆಚ್ಚ ಜನ ತೂಯಿನ ರೀಲ್ಸ್ ಲೆಗೆ ಎಡ್ಡೆ ಪಣವು ಇನಾಮ್ ಕೊರ್ಪು ಡಾಕ್ಟರ್ ಮೋಹನ್ ಆಳ್ವೇರು ತೆರಿಪಾಯಿರು. ಸಮೃದ್ಧಿ ಮಹಾಮೇಳ ಸಮಿತಿದ ಸಂಯೋಜಕರು ಡಾಕ್ಟರ್ ಶಶಿಕುಮಾರ್, ಸಮಿತಿದ ಸದಸ್ಯರು ರಾಜವರ್ಮ ಬೈಲಂಗಡಿ, ಪ್ರಸಾದ್ ಶೆಟ್ಟಿ, ದೀಪಕ್ ಕುಳಕ್ಕೆ ಸುದ್ದಿ ಕೊಟ್ಟೊಡಿದ್ದರು. ಆಳ್ವಾಸ್ ವಿರಾಸತ್ತಿನ ಜೊತೆ, ಆಳ್ವಾಸ್ ನುಡಿಸಿರಿಯ ಜೊತೆ, ಪ್ರತಿ ಸಲವೂ ವಿಶ್ವ ನುಡಿಸಿರಿ ವಿರಾಸತ್ತಿನ ಜೊತೆ, ಜಾಂಬೂರಿಯ ಜೊತೆ ಬೇಕಾದಷ್ಟು ಕೃಷಿ ಮೇಳಗಳನ್ನು ಮಾಡಿಕೊಂಡು ಬಂದಿದ್ದೇವೆ. ಆದರೆ ನನ್ನ ತಂದೆ ಕೀರ್ತಿಶೇಷರಾದ ಮೇಲೆ ಇದು 2ನೇ ಬಾರಿ ಅವರ ಹೆಸರಿನಲ್ಲಿ ಸಮೃದ್ಧಿ, ಹಲಸು, ವೈವಿಧ್ಯಮಯ ಹಣ್ಣುಗಳು ಮತ್ತು ಆಹಾರೋತ್ಸವ, ಕೃಷಿ ಹಾಗೂ ಕರಕುಶಲ ವಸ್ತುಗಳ ಸಂಗ್ರಹ ಮತ್ತು ಮಾರಾಟದ ಮೇಳ ಈ ಸಲ ಜೂನ್ 14, 15, 16ರಂದು ನಡೆಯುತ್ತದೆ. ಇದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಮತ್ತು ಆಹಾರೋತ್ಸವ ಮಹಾಮೇಳ ಸಮಿತಿ ಮತ್ತು ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಕೃಷಿ ಇಂಜಿನಿಯರಿಂಗ್ ವಿಭಾಗ ಮತ್ತು ವಿವಿಧ ಸಂಘ ಸಂಸ್ಥೆಗಳ ಜಂಟಿ ಆಶ್ರಯದಲ್ಲಿ ಕೃಷಿ ಋಷಿ ಮಿಜಾರ್ ಗುತ್ತು ಆನಂದ ಆಳ್ವಾಸ್ ಸ್ಮರಣಾರ್ಥ 2ನೇ ವರ್ಷದ ಸಮೃದ್ಧಿ, ಹಲಸು, ವೈವಿಧ್ಯಮಯ ಹಣ್ಣುಗಳ ಆಹಾರೋತ್ಸವ, ಕೃಷಿ ಪರಿಕರ ಹಾಗೂ ಕರಕುಶಲ ವಸ್ತುಗಳ ಮಾರಾಟ ಮತ್ತು ಪ್ರದರ್ಶನ ನಡೆಯಲಿಕ್ಕಿದೆ. ಇದು 14, 15, 16ರಂದು 3 ದಿನ ಕಾಲ ವಿದ್ಯಾಗಿರಿಯ ಮುಂಡ್ರುದೆ ಗುತ್ತು ಕೆ ಅಮರನಾಥ್ ಶೆಟ್ಟಿ ಸಭಾಭವನದಲ್ಲಿ ಅಂದರೆ ಕೃಷಿ ಸಿರಿ ವೇದಿಕೆಯಲ್ಲಿ ಈ ಮಹಾಮೇಳ ನಡೀತದೆ. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಓಟುಡುಗಿಂದ ದಿನ ಬ್ರಿಜೇಶ್ ಚೌಟ ದಕ್ಷಿಣ ಕನ್ನಡ ಜಿಲ್ಲೆದ ಬೇತೆ ಬೇತೆ ದೇವಸ್ಥಾನಗಳಿಗೆ ಪೋಂದಿತ್ತದು ಅಂಗಾರೆ ಕಟೀಲಗು ಪೋದು ಶ್ರೀ ದುರ್ಗಾ ಪರಮೇಶ್ವರಿ ದೇವಿರ್ನ ಇಂಬು ನಟ್ಟೊಂಡೆರು. ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ಹೊಸ ಸದಸ್ಯರು ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಕುಡ್ಲ ಬೊಕ್ಕ ಜಿಲ್ಲೆದ ಮುಖ್ಯ ದೇವಸ್ಥಾನಗಳಿಗೆ ಪೋವೊಂದು ದೇವಿರ್ನ ಇಂಬು ನಟ್ಟೊಂದುಲ್ಲೆರು. ಅಂಗಾರೆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನಕ್ಕೆ ಪೋಯಿನ ಬ್ರಿಜೇಶ್ ಚೌಟ ಶ್ರೀ ದುರ್ಗಾ ಪರಮೇಶ್ವರಿ ದೇವಿನ ಆಶೀರ್ವಾದ ನಟ್ಟೊಂಡೆರು. ದೇವಸ್ಥಾನದ ಪ್ರಧಾನ ಪೂಜೆ ಮಲ್ಪುನ ವಾಸುದೇವ ಆಸರಣ್ಯರು ದೇವರಿಗೂ ವಿಶೇಷ ಪ್ರಾರ್ಥನೆ ನಡಪಾದು ಸಂಸದರಿಗೂ ಶ್ರೀ ದುರ್ಗೆನ ಶೇಷ ವಸ್ತ್ರ ಪ್ರಸಾದ ಕೊರ್ದು ಮರ್ಯಾದೆ ಮಲ್ತೆರು. ದೇವಸ್ಥಾನದ ಆಡಳಿತ ಮಂಡಳಿ ದಕ್ಕಲು ಆಸರಣ್ಯರ ನಕಲು ಬೊಕ್ಕ ಭಕ್ತರು ಈ ಪೊರ್ತೊಡಿತ್ತೆರು. ದೇಶದ ಪ್ರಧಾನಮಂತ್ರಿಯಾಗಿ ಈಗಾಗಲೇ ಪ್ರಮಾಣ ವಚನವನ್ನು ತೆಗೆದುಕೊಂಡು ಅವರ ಮಂತ್ರಿಮಂಡಲದ ರಚನೆ ಕೂಡ ಆಗಿದೆ. ಮುಂದಿನ 5 ವರ್ಷಗಳ ಕಾಲ ಭಾರತ ವಿಕಸಿತ ಭಾರತದ ಕಡೆಗೆ ಹೆಜ್ಜೆ ಹಾಕಲಿಕ್ಕಿರುವಂಥ ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ತಾಯಿ ದುರ್ಗಾ ಪರಮೇಶ್ವರಿಯ, ತಾಯಿ ಭ್ರಮರಾಂಬಿಕೆಯ ಹತ್ರ ಬಂದು ಪ್ರಾರ್ಥನೆ ಮಾಡಿ ಅವರ ಆಶೀರ್ವಾದವನ್ನು ಬೇಡಲಿಕ್ಕೆ ಬಂದಿದ್ದಾರೆ. ತುಳುನಾಡಿನ ದೈವದೇವರ ಆಶೀರ್ವಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಮೇಲಿರಲಿ, ಅವರ ಸಚಿವ ಸಂಪುಟದ ಮೇಲಿರಲಿ, ನಮ್ಮೆಲ್ಲರ ಮೇಲಿರಲಿ ಅನ್ನುವಂಥದ್ದು ಈ ಸಂದರ್ಭದಲ್ಲಿ ತಾಯಿ ಉಲಾಲ್ದಿ ಹತ್ರ ನನ್ನ ಪ್ರಾರ್ಥನೆ. ಕಟೀಲು ದುರ್ಗಾ ಪರಮೇಶ್ವರಿಯ ಭಕ್ತನಾಗಿದ್ದುಕೊಂಡು ತುಳುನಾಡಿನ ಎಲ್ಲ ದೇವಿ ಸಾನ್ನಿಧ್ಯದ ಭಕ್ತನಾಗಿದ್ದುಕೊಂಡು ಇವತ್ತು ನಾನು ಒಂದೇ ಪ್ರಾರ್ಥನೆಯನ್ನು ಮಾಡ್ತಾ ಇರುವಂಥದ್ದು, ದೇವದೇವರ ಆಶೀರ್ವಾದ ನನ್ನ ಮೇಲೆ ಇರಲಿ, ತುಳುನಾಡಿನ ಜನರ ಪ್ರೀತಿ ಸಹಕಾರ ನನ್ನ ಮೇಲೆ ಇರಲಿ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಲ್ಪನೆಯ ವಿಕಸಿತ ಭಾರತದ, ಆ ವಿಕಸಿತ ದಕ್ಷಿಣ ಕನ್ನಡ ನಿರ್ಮಾಣ ಮಾಡಲಿಕ್ಕೆ ನನಗೆಲ್ಲ ಶಕ್ತಿಯನ್ನು ಭಗವಂತ ನೀಡಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತೀನಿ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದೇವಿಕಾ ಯೋಗ ಕ್ಲಾಸಸ್ ಜೊತೆ ಸೇರಿಗೆಡು ವಾರ್ತಾ ಮಾನ್ಯಲೆಗೂ ಯೋಗ ತರಬೇತಿ ಕೊರೊಂದಿತ್ತದು ಐತ ಉದೀಪನ ಅಂಗಾರೆ ಕುಡ್ಲದ ಪತ್ರಿಕಾ ಭವನೋಡು ನಡೆತಂಡು.
ಕುಡ್ಲದ ಪತ್ರಿಕಾ ಭವನಡು ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಬೊಕ್ಕ ದೇವಿಕಾ ಯೋಗ ಕ್ಲಾಸಸ್ ಜೊತೆ ಸೇರಿಗೆಡು ವಾರ್ತಾ ಮಾನಿಲೆಗೂ ಯೋಗ ತರಬೇತಿ ಉದಿಪನಾಡು ಪತ್ರಕರ್ತರ ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯ್ಕ್ ಇಂದಾಜೆ ಮಾತ್ರೆಲ್ಲ ಎತ್ಕೊಂದು ಪಾತಿರ್ದು ಜೂನ್ 16 ಮುಟ್ಟ ನಿಚ್ಚಲ ಕಾಡೆ 7 ಮುಟ್ಟ ದೇವಿಕಾ ಪುರುಷೋತ್ತಮ್ ಯೋಗ ತರಬೇತಿ ಶಿಬಿರ ನಡಪಾದು ಕೊರ್ಪೆರು ಉಮೇದುಪ್ಪನ ವಾರ್ತಾ ಮಾನಿಲು ಬೊಕ್ಕ ಕುಟುಂಬ ಸದಸ್ಯರು ದೆತ್ತ ಪ್ರಯೋಜನದತ್ತ ನಡುವಿಂದ ಅರ್ಪಂಡಿರು ಬೆದ್ರದ ಆಳ್ವಾ ಶಿಕ್ಷಣ ಪ್ರತಿಷ್ಠಾನದ ಗುರುಕಾರ್ಯರು ಡಾಕ್ಟರ್ ಎಂ ಮೋಹನ್ ಆಳ್ವೇರು ಯೋಗ ತರಬೇತಿ ಕಾರ್ಯಕ್ರಮ ಉದಿಪನ ಮಲ್ತೆರು ಧ್ಯಾನಗೂ ಭಾರತಡು ವಿಶಿಷ್ಟ ಸ್ಥಾನ ಉಂಡು ಪತ್ರಕರ್ತೆರು ಯೋಗ ತರಬೇತಿ ದೆತ್ತೊಂದು ಯೋಗಾಭ್ಯಾಸದ ಪ್ರಯೋಜನ ಎಂಚಿನಾದ ಸಮಾಜಗೂ ತೆರಿಪಾಡು ಯೋಗ ವಿಜ್ಞಾನ ಜನಪುಗಾರ್ತಿ ಪಡೆಪುನಂಚ ಮಲ್ಪೊಡುಂದು ಡಾಕ್ಟರ್ ಮೋಹನ್ ಆಳ್ವೇರು ಪಂಡಿರು ದೇವಿಕಾ ಯೋಗ ಕ್ಲಾಸಸ್ ನಿರ್ದೇಶಕಿ ದೇವಿಕಾ ಪುರುಷೋತ್ತಮ್ ಯೋಗ ತರಬೇತಿ ಬಗ್ಗೆ ಮಾಹಿತಿ ಕೊರಿಯರು ಸಂಘದ ಪ್ರಧಾನ ಕಾರ್ಯಂತರು ಜಿತೇಂದ್ರ ಕುಂದೇಶ್ವರ ಪ್ರೆಸ್ ಕ್ಲಬ್ ಗುರುಕಾರ್ಯರು PB ಹರೀಶ್ ರೈ ಈ ಪೊರ್ತುಡಿತ್ತರು ಪುಷ್ಪರಾಜ್ ಶೆಟ್ಟಿ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. This is the best time for you to take a small break. Invest 1 hour daily for your present health and future health to protect your body, mind as well as your soul. ಬ್ರೀದಿಂಗ್ ಹೇಗೆ ಮಾಡಬೇಕು, ಆಸನಗಳು, ಸಿಂಪಲ್ ಬೇಸಿಕ್ ಆಸನ, ಸಣ್ಣ ಪುಟ್ಟ ಸಮಸ್ಯೆಗಳು ನಾವು ಹೇಗೆ ಮಾಡ್ಕೋಬಹುದು ಅಂತೇಳಿ ಇದರ ಬಗ್ಗೆ ಒಂದು ಕ್ಲಾಸ್ ಮಾಡ್ತಾ ಇದ್ದೇನೆ. ಸೊ ಈ ಅವಕಾಶ ಕೊಟ್ಟಿದ್ದಕ್ಕೆ ನನಗೆ ನಿಜವಾಗ್ಲೂ ತುಂಬ ಸಂತೋಷ ಆಗ್ತಾ ಇದೆ. ಸುಮಾರು 6 ತಿಂಗಳು 1 ವರ್ಷದಿಂದ ಆಯಿತು ನಾವು ಪ್ರೋಗ್ರಾಮ್ ಸರ್ ಹೇಳ್ತಾ ಇದ್ರು ಮಾಡುವ ಅಂಥೇಳಿ. ಅದು ಈಗ ಯೋಗಾನೂ ಕೂಡಿ ಬಂತು. ಈ ಸಮಯನೂ ಬರಬೇಕು, ಹೌದಲ್ಲ, ರೈಟ್ ಟೈಮ್ ಹ್ಯಾಸ್ ಟು ಬಿ ಕಮ್. ಸೊ ಈಗ ರೈಟ್ ಟೈಮ್ ಬಂದಿದೆ. ನಾವೆಲ್ಲರೂ ಜೊತೆಯಾಗಿ ಒಂದು ನಾಳೆಯಿಂದ 24ನೇ ತಾರೀಕು ತನಕ ಒಟ್ಟಿಗೆ ಸೇರಿ ಅಭ್ಯಾಸವನ್ನ ಮಾಡುವ. ಉರುವ ಮಾರ್ಕೆಟ್ ದಲ್ಪ 1 ಕೋಟಿ 70 ಲಕ್ಷ ರೂಪಾಯಿ ಖರ್ಚಿಡು ಮಾರ್ಗ ಅಗೆಲ ಮಲ್ಪುನ ಸರ್ಕಲ್ ಪೊಸತ್ ಮಲ್ತು ಕಟ್ಟುನ ಅಭಿವೃದ್ಧಿ ಕಾರ್ಯಲು ನಡೆತಂದುಂಡು. ಸರ್ಕಲ್ಗೂ ಮಾರಿಯಮ್ಮ ಸರ್ಕಲ್ ಪಂಡ ಪುದರದಿ ಓಡುಂದು ಉರುವ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ ಶಾಸಕರ ಬೊಕ ಮಹಾನಗರ ಪಾಲಿಕೆಗೂ ಒತ್ತಾಯ ಮಲ್ತದನು. ಕುಡ್ಲ ಮಹಾನಗರ ಪಾಲಿಕೆ ದಾನಿರೇಟು ಉರುವ ಮಾರ್ಕೆಟ್ ದಲ್ಪ 1 ಕೋಟಿ 70 ಲಕ್ಷ ರೂಪಾಯಿ ಖರ್ಚಿಡು ಮಾರ್ಗ ಅಗೆಲ ಮಲ್ಪನ ಸರ್ಕಲ್ ಪೊಸತ್ ಮಲ್ತು ಕಟ್ಟುನ ಬೊಕ ಬೇತೆ ಅಭಿವೃದ್ಧಿ ಕಾರ್ಯಲು ನಡೆತೊಂದಿತ್ತದು ಮುಲ್ಪದ ಸರ್ಕಲ್ಗ್ ಮಾರಿಯಮ್ಮ ಸರ್ಕಲ್ ಪಣದು ಪುದರದಿ ಓಡುಂದು ಉರುವ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ ದಕಲು ಶಾಸಕರು ವೇದವ್ಯಾಸ್ ಕಾಮತ್ ಬೊಕ ಮಹಾನಗರ ಪಾಲಿಕೆ ಭಿನ್ನಾಯ್ತುಂಡು. ನಡತೊಂದಿಪ್ಪುನ ಅಭಿವೃದ್ಧಿ ಕಾರ್ಯಲಿನು ಮೇಯರ್ ಸುಧೀರ್ ಶೆಟ್ಟಿ ಅಂಗರೆತುವುದು ಪಿಂದೊಂಡೆರು. ಉರುವ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ ಪದಾಧಿಕಾರಿಗಳು ಬೊಕ ಊರ್ದಕಲು ಈ ಪೊರ್ತುಡಿತ್ತೆರು. ಮೇಯರ್ ಸುಧೀರ್ ಶೆಟ್ಟಿ ಮಾಧ್ಯಮದಕ್ಲಿಡ ಪಾತಿರ್ದು ಸರ್ಕಲ್ಗ್ ಪಿರ ಪುದರ್ದೀಪನ ಬಗಿಟ್ಟು ಭಿನ್ನಾಯ್ತೊನ್ನ ಓಲೆ ಬೈದಂಡು ಅವೆನು ಪಿಂದದ ಕ್ರಮದೆತ್ತನ್ನುವ ಸರ್ಕಲ್ದ ಪುದರ್ ಬದಲಾಂಡಲ ಅವೆನು ತೂವನ್ನ ಕಾರ್ಯನು UFCA ಉರುವ ಫ್ರೆಂಡ್ಸ್ ಕಲ್ಚರಲ್ ಅಸೋಸಿಯೇಷನ್ ದಕ್ಕಲೆ ಮಲ್ಪುವೆರು. ಮಾರ್ಗ ಅಭಿವೃದ್ಧಿ ಬೊಕ ವೃತ್ತ ಪೊಸತ್ ಮಲ್ತು ಕಟ್ಟುನ ಕಾಮಗಾರಿನ ಆಯ್ನತ್ ಬೇಗ ಮುಗಿಪೆರೆ ಸೂಚನೆ ಕೊಡ್ತುನಂದು ಪಂಡೆರು. ಗೌತಮ್ ಕೋಡಿಕಲ್ ಪಾತಿರ್ದು ಉರುವ ಮಾರ್ಕೆಟ್ ವೃತ್ತಗೂ ಮಾರಿಯಮ್ಮ ವೃತ್ತಾಪಣದ ಪುದರ್ದೀಪನ ಬಗಿಟ್ಟು ಎಡ್ಡೆ ಅಭಿಪ್ರಾಯ ಒಪ್ಪನ ಬಗಿಟ್ಟು ಪಾಲಿಕೆಗೂ ಮೆಚ್ಚುಗೆ ತೆರಿಪಾವೆನ್ ಪಂಡೆರು. ದೇವಸ್ಥಾನದ ಬಳಿ ಇರತಕ್ಕಂತಹ ಏನು ಸರ್ಕಲ್ ಇದೆ, ಈ ಸರ್ಕಲ್ನ ಅಭಿವೃದ್ಧಿಗೋಸ್ಕರ ಮಂಗಳೂರು ಮಹಾನಗರ ಪಾಲಿಕೆಯ ವತಿಯಿಂದ ಸುಮಾರು 1 ಕೋಟಿ 70 ಲಕ್ಷ ರೂಪಾಯಿಯ ವೆಚ್ಚದಲ್ಲಿ ಇಲ್ಲಿ ಅಭಿವೃದ್ಧಿ ಆಗ್ತಾ ಇದೆ. ರಸ್ತೆ ಅಗಲೀಕರಣ ಇರ್ಬೋದು, ಅದರ ಜೊತೆಗೆ ಸರ್ಕಲ್ನ ಅಭಿವೃದ್ಧಿ ಇರ್ಬೋದು, ಹಾಗೆಯೇ ಇಲ್ಲಿ ಇರತಕ್ಕಂತಹ ಯುಟಿಲಿಟಿ ಶಿಫ್ಟ್ ಮಾಡುವಂತಹ ಕಾಮಗಾರಿ ಇರ್ಬೋದು. ಒಟ್ಟಿಗೆ 1 ಕೋಟಿ 70 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಾಮಗಾರಿ ನಡೀತಾ ಇದೆ. ಉರುವ ಮಾರಿಯಮ್ಮ ದೇವಸ್ಥಾನದ ಟ್ರಸ್ಟ್ನವರು ಇವತ್ತು ನನಗೆ ಮನವಿಯನ್ನು ಮಾಡಿದ್ದಾರೆ. ಈ ಸರ್ಕಲ್ ಮೊದಲು UFC ಕಡೆಯಿಂದ ಅದನ್ನು ಅಭಿವೃದ್ಧಿಪಡಿಸಿ ಅದರ ಮೇಂಟೈನ್ ಮಾಡ್ತಾಯಿದ್ರು. ಇನ್ನು ಮುಂದಕ್ಕೆ ಈ ಒಂದು ಸರ್ಕಲಿಗೆ ಉರುವ ಮಾರಿಯಮ್ಮ ಸರ್ಕಲ್ ಎಂಬುದಾಗಿ ಹೆಸರಿಡಬೇಕು. ಅದರ ಜೊತೆಗೆ ಈ ಸರ್ಕಲನ್ನು ಅಭಿವೃದ್ಧಿಪಡಿಸಬೇಕು. ನಂತರ ಇದರ ಮೇಂಟೈನನ್ನು UFC ಅವರೇ ಮಾಡ್ತಾರೆ ಎಂಬುದಾಗಿ ಒಪ್ಪಿದ್ದಾರೆ. ಹಾಗಾಗಿ ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೇವೆ. ಆದಷ್ಟು ಬೇಗ ಒಂದು ಉತ್ತಮವಾದಂತಹ ಸರ್ಕಲ್ ಇರ್ಬೋದು, ಅದರ ಜೊತೆಗೆ ರಸ್ತೆ ಅಗಲೀಕರಣದ ಕಾಮಗಾರಿ ಆದಷ್ಟು ಬೇಗ ಆಗುವಂಥ ನಿಟ್ಟಿನಲ್ಲಿ ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಆದಷ್ಟು ಬೇಗ ಈ ರಸ್ತೆಯ ಏನು ಸರ್ಕಲ್ ಇರ್ಬೋದು, ರಸ್ತೆಯ ಅಭಿವೃದ್ಧಿ ಇರ್ಬೋದು, ರಸ್ತೆಯ ಉದ್ಘಾಟನೆಯನ್ನು ಕೂಡ ಆದಷ್ಟು ಬೇಗ ಮಾಡುವಂಥ ನಿಟ್ಟಿನಲ್ಲಿ ಇವತ್ತು ಇನ್ಸ್ಪೆಕ್ಷನ್ ಮಾಡಿದ್ದೇನೆ. ಏನು ನಮ್ಮ ಉರುವ ಸರ್ಕಲ್ನಲ್ಲಿ ಒಂದು ನೂತನ ಸರ್ಕಲ್ ಆಗುವಂಥ ಒಂದು ಕಾಮಗಾರಿ ನಡೀತಿದೆ. ನಮ್ಮ ಶಾಸಕರು ಆದಂಥ ಶ್ರೀಯುತ ವೇದವ್ಯಾಸ್ ಕಾಮತ್ ಹಾಗೂ ನಮ್ಮ
ಮಂಗಳೂರು ಮಹಾನಗರ ಪಾಲಿಕೆಯ ಮೇಯರ್ ಆದಂಥ ಶ್ರೀಯುತ ಸುಧೀರ್ ಶೆಟ್ಟಿ ಕಣ್ಣೂರು ಇವರಿಬ್ಬರಿಗೂ ನಾವು ಮನವಿಯನ್ನು ಮಾಡಿದ್ದೇವೆ. ಈ ವೃತ್ತದ ಹೆಸರನ್ನು ಗುರುವ ಶ್ರೀ ಮಾರಿಯಮ್ಮ ವೃತ್ತ ಅಂತ ಹೆಸರಿಡಬೇಕಂತ. ಇದಕ್ಕೆ ಸೂಕ್ತ ರೀತಿಯಲ್ಲಿ ಅವರು ನಮಗೆ ಸ್ಪಂದನೆ ಕೊಟ್ಟಿದ್ದಾರೆ. ಆದಷ್ಟು ಬೇಗ ಈ ಒಂದು ಸರ್ಕಲ್ಗೆ ಈ ಒಂದು ಉರುವ ಮಾರಿಯಮ್ಮ ವೃತ್ತ ಅಂತ ನಾಮಕರಣ ಮಾಡಿ ಸರ್ಕಲ್ನ ಉದ್ಘಾಟನೆ ಮಾಡುತ್ತೆ ಅಂತ ನಮಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ. ಅದೇ ರೀತಿ ನಮಗೆ ಏನು ಈ ಮುಂಚಿನಿಂದ UFC ಉರುವ ಅವರು ಈ ಒಂದು ಸರ್ಕಲನ್ನು ಮೇಂಟೈನ್ ಮಾಡ್ತಿದ್ದರು, ಅವರಿಂದಲೂ ನಮಗೆ ಸೂಕ್ತವಾದ ಒಂದು ಸ್ಪಂದನೆ ದೊರೆತಿದೆ. ಅವರು ಕೂಡ ಈ ಮಾರಿಯಮ್ಮ ಎಂಬ ಹೆಸರನ್ನು, ನಮ್ಮ ನಾಡಿನ ದೇವತೆಯ ಹೆಸರನ್ನು ಈ ಒಂದು ವೃತ್ತಕ್ಕೆ ಇಡುವಂತೆ ಅವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ. ಇನ್ನು ಮುಂದೆ ಕೂಡ ಅವರು ಈ ಸರ್ಕಲ್ನ ಮೇಂಟೆನೆನ್ಸ್ ಏನು ಹಿಂದಿನಿಂದ ಮಾಡೋ ಮುಂದೆ ಕೂಡ ಈ ಸರ್ಕಲ್ನ ಮೇಂಟೆನೆನ್ಸ್ ಅವರು ಮಾಡ್ತಾ ಬರ್ತಾರೆ. ಕರ್ನಾಟಕಡು ಕಾಂಗ್ರೆಸ್ ಸರ್ಕಾರ ಬತ್ತಿಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆಡೆ ನಡತೊಂದಿಪ್ಪುನ ಬೊರ್ಚಾಂದಿ ಸಂಘತೆಲಿಗೆ ಪತ್ತಡಿದಿಯರೆ ಇಡೀ ಸೋತು ಪೋತುನೆಂದು ಜಿಲ್ಲೆದ ಬಿಜೆಪಿ ಗುರ್ಕಾರ್ಯರು ಸತೀಶ್ ಕುಂಪಲ ದೂರ್ದೇರು. ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಗುರ್ಕಾರ್ಯರು ಸತೀಶ್ ಕುಂಪಲ ಕುಡ್ಲಡ್ ಬಿಜೆಪಿ ಆಫೀಸಡ್ ಸುದ್ದಿ ಕುಟ್ಟಡು ಪಾತಿರ್ದು ಕಾಂಗ್ರೆಸ್ ಸರ್ಕಾರ ಬತ್ತಿಬೊಕ್ಕ ಜಿಲ್ಲೆಡೆ ನಡತೊಂದಿಪ್ಪುನ ಬೊರ್ಚಾಂದಿ ಸಂಘತೆಲಿನ ಪತ್ತಡಿದಿಯರೆ ಇಡೀ ಸೋತು ಪೋತುನು. ಬೆಳ್ತಂಗಡಿದ ಹರೀಶ್ ಪುಂಜಾ ಕೇಸ್ ಸೇರಿನಂಚ ಇಂಚಿಪ್ಪ ಬೋಳಿಯಾರ್ಡ್ ನಡತಿನ ಓದಂಟ ಮುಟ್ಟ ಪತ್ತಡಿದಿಯರೆ ಪೊಲೀಸ್ ಇಲಾಖೆ ಇಡೀ ಸೋತು ಪೋತುಂಡು. ಈ ಮಾತಾ ಸಂಗತಿಲೇನು ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ನಾಯಕರೇ ಮಲ್ತೊಂದುಲೆರೆಂದು ಪಂಡೆರು. ಜವಾಬ್ದಾರಿ ಮಂತ್ರಿ ಬನ್ನಗಲ ಹಿಂದೂ ಪಾಪದ ಕಾರ್ಯಕರ್ತರ ಮಿತ್ ಕೇಸ್ ಪಾಡೊಂದುಂಡು. ಬಿಜೆಪಿ ಕಾರ್ಯಕರ್ತರು ಎಪ್ಪೊಗ್ಲ ವಿಜಯೋತ್ಸವ ದಿನ ಲಡಾಯಿ ಮಲ್ತದಿಜರು. ಈ ದುಂಬು ಕಾಂಗ್ರೆಸ್ ಕಾರ್ಯಕರ್ತಿರ್ಲ ಪಟಾಕಿ ಬಿಡತಿನ ಸಂಗತಿಲು ನಡೆತದುಂಡು. ಆಂಡ ಹಿಂದೂ ಕಾರ್ಯಕರ್ತರು ಪಟಾಕಿ ಬಿಡ್ನಗಿ ಕಾರ್ಯ ನಡೆತದು ಹಿಂದೂ ಕಾರ್ಯಕರ್ತರ ಮಿತ್ ಕೇಸ್ ಪಾಡ್ನೆಕ್ ವಿರೋಧ ಮಲ್ಪ ಅಂದ್ ಕುಂಪಳ ಪಂಡಿರು. ದಕ್ಷಿಣ ಕನ್ನಡ ಜಿಲ್ಲಾ ಜವಾಬ್ದಾರಿ ಮಂತ್ರಿಲಾದ ದೇರ್ಲಕಟ್ಟೆ ಆಸ್ಪತ್ರೆಗೆ ಪೋದು ಪೆಟ್ಟಾಯಿನಕ್ಲೆನು ತೂದು ಆರೋಗ್ಯ ಎಂಚ ಉಂಡು ಕೇನುನ ಗುಣಲ್ಲ ಮೊಕ್ಲೆಡ ಇಜ್ಜಿ ಭಾರತ್ ಮಾತಾ ಕಿ ಘೋಷಣೆ ಪಾಡ್ನಕ್ಲೆನ ಮಿತ್ ಕೇಸ್ ಪಾಡ್ನೆಕ್ ವಿರೋಧ ಮಲ್ಪ ಅಂದ್ ಸತೀಶ್ ಕುಂಪಳ ಪಂಡಿರು. ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಂತ ಸಂದರ್ಭದಲ್ಲಿ ಪೊಲೀಸರೇ ಸ್ವತಃ ಕೇಸ್ ಹಾಕಿದನ್ನ ವಾಪಸ್ ತಗೊಂಡಿದ್ದಾರೆ. ಹಾಗಾದ್ರೆ ಭಾರತ್ ಮಾತಾ ಕಿ ಜಯ ಅಂತ ಹಾಕಿದ ಹುಡುಗರ ಮೇಲೆ ಹಾಕಿದ ಕೇಸನ್ನು ಕೂಡ ವಾಪಸ್ ತಗೊಳ್ಬೇಕು ಅಂತ ನಾನು ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಆಗ್ರಹ ಮಾಡ್ತಾ ಇದ್ದೇನೆ. ಜೊತೆಗೆ ಸಾರ್ವಜನಿಕ ಸ್ಥಳದಲ್ಲಿ ನಮಾಜ್ ಮಾಡಿದಂಥ ಆ ವ್ಯಕ್ತಿಗಳ ಮೇಲೆ ಕೇಸ್ ಹಾಕಿದ ತಕ್ಷಣ ಇಲ್ಲ ನಾವು ಅಲ್ಲಿ ನೀವು ಆ ಥರ ಮಾಡಿದರೆ ನಾವು ಕೂಡ ಧಾರ್ಮಿಕ ಅಲ್ಲಿ ಆಚರಣೆಯನ್ನು ಮಾಡ್ತೇವೆ ಹೇಳಿ ಹೇಳಿಕೆ ಕೊಟ್ಟ ಶರಣ್ ಪಂಪೈಲ್ ಬೇರೆ ಹೇಳಿಕೆ ಯಾರು ಕೊಟ್ಟದನ್ನು ಫಾರ್ವರ್ಡ್ ಮಾಡಿದ ಕಾರಣಕ್ಕೋಸ್ಕರ ಅವರ ಮೇಲೆ ಕೇಸ್ ಮಾಡಿದ್ದಾರೆ. ಅದು ಕೋರ್ಟಲ್ಲಿ ಅದು ಕ್ಲಿಯರ್ ಮಾಡ್ಕೊಂಡಿದ್ದಾರೆ, ಅದು ಬೇರೆ ವಿಷಯ. ಇಲ್ಲಿ ಯಾವ ಥರ ನ್ಯಾಯ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ ತಕ್ಷಣ ಕೇಸ್ ಹಾಕುವಂಥ ಚಾಲಿಯನ್ನು ಪೊಲೀಸರು ಬಿಡಬೇಕು. ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನೀವು ಸ್ವತಂತ್ರವಾಗಿ ಸಾಂವಿಧಾನಿಕವಾಗಿ ನಮ್ಮ ಜಿಲ್ಲೆಯ ರಕ್ಷಣೆಯನ್ನು ಮಾಡುವಂಥ ಕೆಲಸವನ್ನು ಮಾಡಬೇಕು. ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡುವಂಥ ಕೆಲಸ ನಿಮ್ಮ ದೊಡ್ಡ ಜವಾಬ್ದಾರಿ ಇದೆ. ಯಾರೋ ಒಬ್ಬ ಕಾಂಗ್ರೆಸ್ಸಿನ ನಾಯಕರು ಹೇಳಿದ ತಕ್ಷಣ ಕಾಂಗ್ರೆಸ್ಸಿಗರ ಅಣತಿಯಂತೆ ಈ ಸರ್ಕಾರವನ್ನು ನಡೆಸುವಂಥ ಪೊಲೀಸ್ ಇಲಾಖೆಯನ್ನು ನಡೆಸುವಂಥದ್ದನ್ನು ಬಿಟ್ಟು ಬಿಡಬೇಕು. ನನಗೆ ಕೆಲವು ಸಲ ಆಗ್ತದೆ ಪೊಲೀಸರಿಗೆ ಕೂಡ ಇಲ್ಲಿ ಈ ಜಿಲ್ಲೆಯಲ್ಲಿ ಯಾರೋ ಒಂದು ರಕ್ಷಣೆ ಕೊಡುವಂಥ ಅವಶ್ಯಕತೆ ಇದೆ ಅಂತ ಅನಿಸ್ತದೆ. ಯಾಕೆಂದರೆ ಪೊಲೀಸರಿಗೆ ಇಲ್ಲಿ ಹೊಡೆದ್ರೂ ಕೂಡ ಇಲ್ಲಿ ಕೇಳುವ ಜನ ಇಲ್ಲ, ಆ ಥರದ ವಾತಾವರಣ ನಿರ್ಮಾಣ ಆಗಿದೆ. ಪೊಲೀಸರು ಕೂಡ ಒಂದು ರೀತಿಯ ಭಯದ ವಾತಾವರಣದಲ್ಲಿ ಇದ್ದಾರೆ ಅಂತ ನನಗೆ ಅನಿಸ್ತದೆ. ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರು ಬ್ರಿಜೇಶ್ ಚೌಟ ಪಾತಿರ್ದು ಕಾಂಗ್ರೆಸ್ ಪಕ್ಷದ ಒತ್ತಡಗು ಬಗ್ಗದ ಪೊಲೀಸರು ಬಿಜೆಪಿ ಕಾರ್ಯಕರ್ತರ ಮಿತ್ FIR ಪಾಡ್ದಿರಂದು ದೂರಿಯರು. ಸಂವಿಧಾನದ ಅಡಿಯಲ್ಲಿ ತಾವು ಕೆಲಸವನ್ನು ಮಾಡಬೇಕು. ಯಾರೋ ರಾಜಕೀಯ ಪುಡಾರಿಗಳ ಒತ್ತಡಕ್ಕೆ ಅಥವಾ ರಾಜಕೀಯ ಶಕ್ತಿಗಳ ಒತ್ತಡಕ್ಕೆ ಮಣಿದು ಈ ರೀತಿಯ ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರೆ ಅಥವಾ ಶಾಂತಿಯನ್ನು ಕದಡುವವರಿಗೆ ತಾವು ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ, ಜಿಹಾದಿ ಶಕ್ತಿಗಳಿಗೆ ರಾಜಕೀಯ ಒತ್ತಡದ ಕಾರಣಕ್ಕೆ ಬೆಂಬಲವನ್ನು ಕೊಡಲಿಕ್ಕೆ ಪ್ರಾರಂಭ ಮಾಡಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಮತ್ತು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಇದನ್ನು ಸಹಿಸೋದಿಲ್ಲ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಈ ಘಟನೆಯ ಸಮಗ್ರ ತನಿಖೆಯನ್ನು ಮಾಡಿ ಆ ಸಂದರ್ಭದಲ್ಲಿ ಅವರ ಹತ್ರ ವೆಪನ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಡ್ಯಾಗರ್ಗಳು ಹೇಗಿತ್ತು, ಆ ಸಂದರ್ಭದಲ್ಲಿ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ಇದಕ್ಕೆ ಒಂದು ಪೂರ್ವಯೋಜಿತವಾಗಿ ದಾಳಿ ಮಾಡಬೇಕು ಅಂತ ಯೋಚನೆಯನ್ನು ಇವರು ಮಾಡಿದ್ರ, ಇವರಿಗೆ ಡ್ಯಾಗರ್ಗಳನ್ನು ಯಾರು ಕೊಟ್ಟರು, ಆ ಸಂದರ್ಭದಲ್ಲಿ ಆ ರೀತಿ ಮಾರಣಾಂತಿಕ ಹಲ್ಲೆ ಮಾಡಲಿಕ್ಕೆ ಯಾರು ಇವರಿಗೆ ಪ್ರೇರಣೆ ಅನ್ನುವಂಥ ಸಮಗ್ರ ತನಿಖೆಯನ್ನು ಪೊಲೀಸ್ ಇಲಾಖೆ ಮಾಡಬೇಕು ಅನ್ನುವಂಥ ಒತ್ತಡವನ್ನು ಆಗ್ರಹವನ್ನು ಕೂಡ ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇನೆ. ಮೇಯರ್ ಸುಧೀರ್ ಶೆಟ್ಟಿ ಕಣ್ಣೂರು, ರಾಜ್ಯ ಕಿಯೋನಿಕ್ಸ್ ದುಂಬದ ಗುರ್ಕಾರ್ಯರು ಹರಿಕೃಷ್ಣ ಬಂಟ್ವಾಳ ಸುದ್ದಿ ಕುಟ್ಟೊಡಿತ್ತರು. ಸುಮುಖ ಪ್ರೊಡಕ್ಷನ್ಸ್ ಗುರ್ತಮೋರುಡು ತಯಾರಾಯಿನ ತುಡರು ತುಳು ಸಿನಿಮಾ ಜೂನ್ 14 ಜಿಲ್ಲೆ ಡೋರ್ಮಿಡೋ ಬಿಡುಗಡೆ ಆಪಣೊಂದು ಸಾಹಿತ್ಯ ಪಾತ್ರಕತೆ ಬರೆತಿನ ಮೋಹನ್ ರಾಜ್ ಕುಡ್ಲಡ್ ಸುದ್ದಿ ಕುಟ್ಟೊಡು ತೆರಿಪಾದರು.
ತುಡರು ತುಳು ಸಿನಿಮಾಗೂ ಸಾಹಿತ್ಯ ಪಾತ್ರಕತೆ ಬರುತ್ತಿನ ಮೋಹನ್ ರಾಜ್ ಕುಡ್ಲಾಡು ಸುದ್ದಿಗುಟ್ಟುಡು ಪಾತ್ರದ್ದು ಸಿನಿಮಾ ಬಿಡುಗಡೆ ಬಗೆಟ್ ಮಾಹಿತಿ ಕೊರಿಯರು. ಸುಮುಖ ಪ್ರೊಡಕ್ಷನ್ ಗುರ್ತ ಮೊರಡು ತಯಾರಾಯಿನ ತುಡರ್ ಸಿನಿಮಾ ಜೂನ್ 14 ತುಳುನಾಡು ಮೇಲೆ ಪ್ರದರ್ಶನ ಶುರು ಮಲ್ಪುಂಡು. 2019 ಈ ಸಿನಿಮಾಗೂ ಕತೆ ಬರೆದಿತ್ತದು ತುಳು ಸಿನಿಮಾ ರಂಗೋಡು ಪೊಸತನಕ ನೇರ ಸಿನಿಮಾ ತಯಾರು ಮಲ್ಪನಾರು ಸಹಾಯ ಆತೇರು. ಸಿನಿಮಾ ತೂಯಿನ ಪ್ರತಿಯೊರಿಯಲ ಎಂಕ್ಲನ ಪ್ರಯತ್ನಕ್ಕೂ ಮೆಚ್ಚಿದೇರು. ಸುಮುಖ ಬ್ಯಾನರ್ಡ್ ಬೈದಿನ ಸುರುತ ಸಿನಿಮಾ ಒಂದಾದಿತ್ತದು ಮಾತಿರ್ಲ ಸಿನಿಮಾನು ಪುಗಾರ್ದೇರು. ಇಂದು ಎಂಕ್ಲೆಗೆ ನನಲಾತು ಉಮೇದು ಕೊರ್ತುನೊಂದು ಮೋಹನ್ ರಾಜ್ ಪಂಡೇರು. ನಾಯಕ ನಟೆ ಸಿದ್ಧಾರ್ಥ್ ಶೆಟ್ಟಿ ಪಾತಿರ್ದು ಒಂಜೆ ಕುಟುಂಬ ಪನ್ಪುನಂಚ ಎಂಕ್ಲು ಒಟ್ಟಿಗೆ ಸೇರ್ದು ಸಿನಿಮಾ ಮಲ್ತದ. ಸಿನಿಮಾ ಕತೆ ಬೊಕ ಪ್ರತಿಯೊರಿಯನ ವೇಷನು ಸಿನಿಮಾ ತೂಯಿನಕ್ಕಲು ಇಷ್ಟ ಮಲ್ತದೇರು. ಮಾತಾ ತುಳುವೇರು ತುಡರ್ ಸಿನಿಮಾ ತೂದು ಎಂಕ್ಲೆಗೆ ಉಮೇದು ಕೊರ್ಲೇನು ಕೇನೊಂಡೇರು. ನಿರ್ದೇಶಕರು ತೇಜೇಶ್ ಪೂಜಾರಿ ಪಾತಿರ್ದು ತಾನು ಬಾಲಿವುಡ್ ಕರಿನ 25 ವರ್ಷಲಿಡ್ದು ಸಿನಿಮಾಲಿಡೆ ಉಲ್ಲೆ ತುಳು ಸಿನಿಮಾ ರಂಗದ ಬಗ್ಗೆ ಹೆಚ್ಚಿಗೆ ದಾಲ ತೆರೆದಿಜ್ಜಾಂಡ್ ಆಂಡ ಜತ ನಿರ್ದೇಶಕರು ಎಲ್ಟನ್ ಎನ್ನ ನೀಡೆಗ್ಲೆ ತಂದು ಬತ್ತೇರು. ಈ ಸಿನಿಮಾನು ಪ್ರೀತಿಡು ಮಲ್ತದ ಮಾತಿರ್ಲ ಸಿನಿಮಾ ತೂದು ಆಶೀರ್ವಾದ ಮಲ್ಪುಲೆ ಎಂದು ಪಂಡೇರು. ತುಡರ್ ಸಿನಿಮಾಗೂ ಕುಡ್ಲಾ ಬೊಕ್ಕ ಒಡಿಪುದ ಸುತ್ತಮುತ್ತಲು ಸುಮಾರು 35 ದಿನ ಶೂಟಿಂಗ್ ನಡೆತದಂಡು. ಈತ್ ಪೊರ್ತುಗೆ ತುಡರ್ ಸಿನಿಮಾ ಪಿದೈ ದೇಶ ಬೊಕ್ಕ ಕುಡ್ಲಾ ಒಡಿಪು ಪುತ್ತೂರು ಸುರತ್ಕಲ್ ಪಡುಬಿದ್ರಡು ಪ್ರೀಮಿಯರ್ ಶೋ ಪ್ರದರ್ಶನ ಆದು ಸಿನಿಮಾ ತುವಿನಕ್ಲಿನ ಎಡ್ಡೆ ಮೆಚ್ಚುಗೆಗೂ ಸಂದದಂಡು. ಸಿನಿಮಾ ತಯಾರು ಮಲ್ತಿನ ವಿಲ್ಸನ್, ವಿದ್ಯಾ, ಸಂಪತ್, ಹರೀಶ್ ಶೆಟ್ಟಿ, ವಿಕಾಸ್ ಪುತ್ರನ್, ಉದಯ್ ಪೂಜಾರಿ, ಸಿನಿಮಾ ಪಟ್ಟಣಾರು ಸಚಿನ್ ಎಸ್ ಶೆಟ್ಟಿ ಸುದ್ದಿ ಕೊಟ್ಟೊಡಿತ್ತೇರು. ನಾವು ಪ್ರೀಮಿಯರ್ ಶೋಗಳನ್ನ ಕಾಣಿಸಿದ್ದೇವೆ. ಜನಭರಿತ ಹೌಸ್ಫುಲ್ ಪ್ರೀಮಿಯರ್ ಶೋ ನಡೆದಿದೆ. ನೋಡಿದವರೆಲ್ಲರೂ ಕೂಡ ಚಿತ್ರ ಬಹಳ ಚೆನ್ನಾಗಿದೆ, ಕತೆ ಚೆನ್ನಾಗಿದೆ, ನಿರ್ದೇಶನ ಮಟ್ಟ ಹೆಚ್ಚಾಗಿದೆ. ಎಲ್ಲ ಹಾಸ್ಯ ಆಗಲಿ ಅಥವಾ ಪ್ರೇಮ ಕಥೆ ಆಗಲಿ ಪ್ರತಿಯೊಂದು ರೀತಿಯ ಅಂಶಗಳು ಇದರಲ್ಲಿದೆ ಅಂತ ಹೇಳುವಾಗ ನಮಗೆ ಎಲ್ರಿಗೂ ನಮ್ಮ ಟೀಮ್ನವರಿಗೆ ಧನ್ಯವಾದ ಬರೋದು ಸಹಜ. ಸೊ ಈ ಚಿತ್ರ ಜೂನ್ 14ಕ್ಕೆ ಮಂಗಳೂರಿನಾದ್ಯಂತ ಬಿಡುಗಡೆ ಆಗಲಿದೆ. 14 ತಾರೀಕು ಜೂನ್ 14ಕ್ಕೆ ಟೀಮ್ ಎದುರು ಬೋರ್ಡ್ ಅಂದ ನಮ್ಮ ಪ್ರೊಡ್ಯೂಸರ್ಸ್ ನಕುಲು ವಿಲ್ಸನ್ ಸರ್, ವಿದ್ಯಾ ಮ್ಯಾಮ್, ಬೊಕ ಹರೀಶ್ ಶೆಟ್ಟಿ ಎನ್ನ ಡ್ಯಾಡಿ. ಸೊ ಅಕುಲು ಎಂಕ್ಲೆಗ್ ಕಂಪ್ಲೀಟ್ ಸಪೋರ್ಟ್ ಕೊಡ್ತಿದ್ದೇವೆ. ಅಕುಲು ನಮ್ಮ ವಿಷನ್ ಇತ್ತಿನ ವಿತ್ ಒಂಜಿ ಬಿಲೀಫ್ ಇತ್ತನ ಅಕ್ಲೆಗ್. ಸೊ ಅಕುಲು ಏಪಲ ನಮ್ಮಡ ಓಲ ಕ್ವೆಶ್ಚನ್ ಮಲ್ದಿತ್ತಿದ್ದೇವೆ. ಬೊಕ ಡೈರೆಕ್ಟರ್ ಸರ್ ನಕ್ಲ ಮಿತ್ ಮೋಹನ್ ಸರ್ ಆವಡೆ ನಮ್ಮ ಇಡೀ ತಂಡಗ್ 100% ಕಾನ್ಫಿಡೆನ್ಸ್ ಇರ್ತದೆ. ಸೊ ಯಾನ್ ಪ್ರತಿ ಸತಿ ಪನ್ಪೇದ ಈ ಸಿನಿಮಾ ತಂಡ ಎಂಕುಲು ಲೆಪ್ಪುಜ ಎಂಕುಲು ಏಪಲ ಒಂದೇ ಕುಟುಂಬ ಅಂತ ಲೆಪ್ಪುನು ಯಾಪಂಡ ಒರಿಯನ ಬೇಲೆ ಮಾತೆಲ್ಲ ಒಟ್ಟು ಸೇರ್ದು ಮಲ್ತೊಂದಿತ್ತ. ಸೊ ಐದಾದ್ರೆ ಎಂಕ್ಲೆಗ್ ಬೇಗ ಈ ಸಿನಿಮಾ ಮುಗಿಯರ ಅಂಡ್ they all have supported so much and especially Mohan sir because it's his story. So whatever he wanted we have tried to execute it and it was a challenge because the expectation was the movie should come up till Bollywood level. I don't want to compare it because Bollywood and coastal wood is two different industries. Both have their equal genres, both have their energies, different energies. So but I hope I have come up till that level and tried my best. ನಿಟ್ಟೆ ಅರ್ಬಿ ಜಲಪಾತನು ಪರಪಾಡಿ ಜಲಪಾತ ಪಂಡದಲ ಪನ್ಪೇರು. ಪ್ರಕೃತಿ ಸೌಂದರ್ಯದ ಬಾರಿ ಸೊರಲಕ್ಕಾದ ತೀರ್ಥ ಜಪ್ಪುನ ನೀರ ಪರಿಪು ಮನಸ್ಸು ಉಲ್ಲಾಸ ಕೊರ್ಪುಂಡು. ಕಾರ್ಲದ ಈ ತಿರ್ಗಾಟ ತಾಣದ ಬಗೆಟ್ ಒಂಜಿ ವರದಿ. ಕಲ್ಲ ಜೇರದ ತಿರ್ತು ಲಾಗದೆಪ್ಪುನ ಬುಳಿಯ ವರ್ಣದ ನೀರ ಪರಿಪು ಬಾರಿ ಸೊರಲಕ್ಕ ಒಂದು ತೀರ್ಥ ಜಪ್ಪನೇನು ತೂಪುನನೇ ಒಂಜಿ ಪೊರ್ಲು. ಪಚ್ಚೆ ಕಾಡುದ ನಡುಟುಪ್ಪುನ ಈ ಜಲಪಾತ ಕಾರ್ಲ ನಿಟ್ಟೆ ಪ್ರದೇಶಡು ತಿರ್ಗಾಟದಕ್ಲಿನ್ ತನ್ನಂಚಿ ಬರ್ಪಾವುನುಂಡು. ಕಾರ್ಲರ್ದು 10 ಕಿಲೋಮೀಟರ್ ದೂರದ ನಿಟ್ಟೆ ಪರಪಾಡಿ ತಿರ್ಗಸಿಡ್ದು 3 ಕಿಲೋಮೀಟರ್ ದೂರ ಉಪ್ಪುನ ನಿಟ್ಟೆ ಅರ್ಬಿ ಜಲಪಾತನು ಪರಪಾಡಿ ಜಲಪಾತ ಅಂದ್ಲ ಪನ್ಪೆರು. ಪ್ರಕೃತಿ ಸೌಂದರ್ಯ ದಿಂಜಿದು ತೋಜುನ ಅರ್ಬಿ ಜಲಪಾತ ಕಾರ್ಲದ ತಿರ್ಗಾಟ ತಾಣ ಆದುಂಡು. ಈ ಜಲಪಾತ ತುಯರೆ ಬಾರಿ ಪೊರ್ಲು. ಪ್ರಶಾಂತ ವಾತಾವರಣ ಊರು ದಕ್ಲೆಗ್ ಬೊಕ್ಕ ಬೇತೆ ಜಿಲ್ಲೆಲಿನ ತಿರ್ಗಾಟ ದಕ್ಲೆಗ್ ಪಿಕ್ನಿಕ್ ಬೊಕ್ಕ ವಿಹಾರ ತಾಣ ಆತಂಡ. ಪ್ರಕೃತಿ ಸೌಂದರ್ಯದ ನಡುಟು ಪುನ ಜಲಪಾತ ಪೇರ್ದ ನುರೆತಂಚ ಪರಿತೊಂದುಂಡು. ಸುತ್ತಲ ಬಂಡೆಕಲ್ಲು ಪುನಿರ್ದಾವ್ರ ಜಾರುನ ಅಪಾಯ ಉಪ್ಪುಂಡು ಅಂಚಾದೇನು ದೂರಡೆ ತೂಪುನ ಪೊರ್ಲು. ಈ ಜಲಪಾತ ಪೊರ್ಲುಂಡು ನಿಜ ಆಂಡ ಆತೆ ಅಪಾಯದವಾದುಂಡು. ಊರದ ಕಾಲೇಜ್ ಕಲ್ಪನಕ್ಲು ಈ ಜಾಗೆಗೆ ಬತ್ತದು ಮರ್ಲು ಕಟ್ಟದು ಜೀವ ಕಳೆವನ್ನಲ ಉಂಡು ಅಂಚಾದ ಊರ್ದ ಪಂಚಾಯತ್ ಜಾಗ್ರತೆದ ಬೋರ್ಡು ಪಡ್ಪಾದಂಡು. ನೀರಿಗ ಜಪ್ಪುನ ತಿರ್ಗಾಟದಕ್ಲೆಗ್ ಜಾಗ್ರತೆ ಪನಂದುಂಡು.
ತಿರ್ಗಾಟ ಉದ್ಯಮ ಇಂಚಿನ ಜಲಪಾತ ಬುಳೆಪಾಯರೆ ಮುಖ್ಯ ಪಾಲು ವಹಿಸುಂಡು. ಒಡಿಪು ಜಿಲ್ಲೆ ಕಾರ್ಲದ ನಿಟ್ಟೆ ಗ್ರಾಮದ ಈ ಜಲಪಾತ ಮಾತಾ ತಿರ್ಗಾಟ ದಕ್ಲಿನ ತೂಪಿನಂಚಿನ ತಾಣ ಅದು ಬುಳಿ ಉಡಾತುಂಡು. ಒಡಿಪು ಜಿಲ್ಲೆ ಜನ ಬೇತೆ ಜಿಲ್ಲೆದ ತಿರ್ಗಾಟ ತಾಣುಲಿಗೆ ಪೋಪುನ ಬದಲು ಇಂಚಿನ ತಾಣುಲಿಗೆ ಬರ್ಪವನ ಅಗತ್ಯ ಉಂಡು. ಆತೆ ಜಾಗೃತೆಡು ತಿರ್ಗಾಟದಕ್ಕೂ ಈ ಜಾಗಿಗೆ ಬರ್ಪುನ ಅಗತ್ಯಲ ಉಂಡು. ಇದು ನಿಟ್ಟೆ ಕಾರ್ಕಳ ನಿಟ್ಟೆ ಪರಿಸರದಲ್ಲಿರುವಂಥ ಒಂದು ಫಾಲ್ಸ್ ನೋಡಲಿಕ್ಕೆ ತುಂಬ ಸುಂದರವಾಗಿದೆ, ಹಾಗೆ ಅಷ್ಟೇ ಅಪಾಯಕಾರಿಯಾಗಿ ಉಂಟು. ಆಮೇಲೆ ನಾವು ಕಾಲೇಜಿಂದ ಬಂದದ್ದು, ಉಡುಪಿ ಕಾಲೇಜಿಂದ ಸ್ಟೂಡೆಂಟ್ನವರೆಲ್ಲ ಒಟ್ಟಾಗಿ ನೋಡಲಿಕ್ಕೆ ತುಂಬ ಚೆನ್ನಾಗುಂಟು. ನಾವು ಒಂದು ರೀಲ್ಸಲ್ಲಿ ನೋಡಿದ್ದು ಇನ್ಸ್ಟಾಗ್ರಾಮಲ್ಲಿ, ನೋಡಲಿಕ್ಕೆ ಚೆಂದ ಉಂಟಂತೇಳಿ ಅಲ್ಲೇ ಪ್ಲ್ಯಾನ್ ಮಾಡಿದ್ದು ಸ್ಟೂಡೆಂಟ್ ಅವರೆಲ್ಲ ಹೋಗುವಂತ. ಹಾಗೆ ಇವತ್ತು ಬಂದಿದ್ದೇವೆ, ಚೆನ್ನಾಗುಂಟು ನೋಡಲಿಕ್ಕೆ. ಇದು ಇಂಥ ಪ್ಲೇಸ್ ಇನ್ನೂ ಪುನಃ ಡೆವಲಪ್ ಆಗಬೇಕು, ಜನಕ್ಕೆಲ್ಲ ಗೊತ್ತಾಗಬೇಕು. ಇದನ್ನು ಇನ್ನೂ ಡೆವಲಪ್ ಮಾಡಿದರೆ ನಮ್ಮ ಒಂದು ಉಡುಪಿಯಲ್ಲಿರುವಂಥ ಪ್ರವಾಸಿ ತಾಣಗಳಲ್ಲಿ ಇದು ಕೂಡ ಒಂದಾಗುವಂಥ ಲಕ್ಷಣ ಎಲ್ಲ ಉಂಟು ಇದರಲ್ಲಿ. ಜಾಗತಿಕ ಬಂಟೆರ ಸಂಘೋಲೆನ ಒಕ್ಕೂಟ ರಿಜಿಸ್ಟರ್ಡ್ ನೆತ್ತನ್ನೆರಡು ಮೇಘಾ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಮ್ ಅಂಚನೆ ಅಭಿನಂದನಾ ಕಾರ್ಯಕ್ರಮ ಜೂನ್ 17 ಸೋಮವಾರದಾನಿ 10 ಗಂಟೆಗೆ ಕುಡ್ಲದ ಪುರಭವನೋಡು ನಡಪುಂಡು. ವಿಕೆ ಗ್ರೂಪ್ಸ್ ಕಂಪನೀಸ್ ದ ಮುಂಬೈದ ಸಿಎಂಡಿ ಕೆಎಂ ಶೆಟ್ಟಿ ಲೇಸನು ಉದಿಪನ ಮಲ್ಪೇರು. ಜಾಗತಿಕ ಬಂಟರ ಸಂಘೋಲಿನ ಒಕ್ಕೂಟದ ನೆರಳು ಮೆಗಾ ಸೋಷಿಯಲ್ ವೆಲ್ಫೇರ್ ಪ್ರೋಗ್ರಾಂ ಅಂಚನೆ ಅಭಿನಂದನಾ ಕಾರ್ಯಕ್ರಮ ಉಂದುವೆ ಬರ್ಪಿನ ಜೂನ್ 17 ಸೋಮವಾರದಾನಿ ಕಂಡೆ 10 ಗಂಟೆಗೆ ಕುಡ್ಲದ ಪುರಭವನೋಡು ನಡಪೆರುಂಡು. ಈ ಕಾರ್ಯಕ್ರಮದ ಗುರ್ಕಾರ್ಮೆನು ಜಾಗತಿಕ ಬಂಟೆರ ಸಂಘ ಒಕ್ಕೂಟದ ಗುರ್ಕಾರ್ಯರು ಐಕಳ ಹರೀಶ್ ಶೆಟ್ರು ವಹಿಸುವರು. ಅಂಚನೆ ಮಲ್ಲ ಬಿನ್ನೆರೆ ಮನೆಟ್ಟು ಹೀರಂಬ ಇಂಡಸ್ಟ್ರೀಸ್ ದ ಸಿಎಂಡಿ ಕನ್ಯಾಣ ಸದಾಶಿವ ಕೆ ಶೆಟ್ಟಿ ಒಪ್ಪುವರು. ಕಾರ್ಯಕ್ರಮದ ಉದಿಪನನು ವಿಕೆ ಗ್ರೂಪ್ ಆಫ್ ಕಂಪನೀಸ್ ಮುಂಬೈದ ಸಿಎಂಡಿ ಕೆಎಂ ಶೆಟ್ಟಿ ಮಲ್ಪುವರು. ಮಾನಾದಿಗಿದ ಬಿನ್ನೆರಾದ್ ಆರ್ಗ್ಯಾನಿಕ್ ಗ್ರೂಪ್ಸ್ ಆಫ್ ಇಂಡಸ್ಟ್ರೀಸ್ ಮುಂಬೈದ ಸಿಎಂಡಿ ತೋನ್ಸೆ ಆನಂದ ಎಂ ಶೆಟ್ಟಿ, ಬಂಡ್ ಸಂಘ ಮುಂಬೈದ ಗುರ್ಕಾರ್ಯರು ಪ್ರವೀಣ್ ಬೋಜಾ ಶೆಟ್ಟಿ, ಎಂಆರ್ಜಿ ಗ್ರೂಪ್ಸ್ ಬೆಂಗಳೂರದ ಸಿಎಂಡಿ ಕೆ ಪ್ರಕಾಶ್ ಶೆಟ್ಟಿ, ಎಸ್ಸಿಡಿಸಿಸಿ ಬ್ಯಾಂಕ್ ದ ಚೇರ್ಮನ್ ಡಾ ಎಂಎನ್ ರಾಜೇಂದ್ರ ಕುಮಾರ್, ಶಶಿ ಕ್ಯಾಟರಿಂಗ್ ಸರ್ವಿಸಸ್ ಬರೋಡಾದ ಸಿಎಂಡಿ ಶಶಿಧರ್ ಶೆಟ್ಟಿ ಬರೋಡಾ, ರಕ್ಷಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈದ ಸಿಎಂಡಿ ರಾಜೇಶ್ ಎನ್ ಶೆಟ್ಟಿ, ಅಲಯನ್ಸ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ರಿಲೇಟೆಡ್ಸ್ ಪ್ರೈವೇಟ್ ಲಿಮಿಟೆಡ್ ಮುಂಬೈದ ಎಂಡಿ ಅರವಿಂದ್ ಆನಂದ್ ಶೆಟ್ಟಿ, ಫಾರ್ಚೂನ್ ಗ್ರೂಪ್ ಆಫ್ ಹೋಟೆಲ್ಸ್ ದುಬೈದ ಸಿಎಂಡಿ ವಕ್ವಾಡಿ ಪ್ರವೀಣ್ ಕುಮಾರ್ ಶೆಟ್ಟಿ, ಮೆರಿಟ್ ಹಾಸ್ಪಿಟಾಲಿಟಿ ಪ್ರೈವೇಟ್ ಲಿಮಿಟೆಡ್ ಮುಂಬೈದ ಎಂಡಿ ಬೆಳ್ಳಾಡಿ ಅಶೋಕ್ ಎಸ್ ಶೆಟ್ಟಿ, ಪಂಜುರ್ಲಿ ಗ್ರೂಪ್ ಆಫ್ ಹೋಟೆಲ್ಸ್ ಹುಬ್ಬಳ್ಳಿ ಮುಂಬೈ ಸಿಎಂಡಿ ರಾಜೇಂದ್ರ ವಿ ಶೆಟ್ಟಿ ವಹಿಸುವರು. ಕಾರ್ಯಕ್ರಮಟ್ಟು ದಕ್ಷಿಣ ಕನ್ನಡ ಲೋಕಸಭಾ ಸದಸ್ಯರಾಯಿನಂಚಿನ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಬೊಕ್ಕ ಕೋಟ ಶ್ರೀನಿವಾಸ ಪೂಜಾರಿ ಮೊಕ್ಲೆಗ್ ತಮ್ಮನದ ಮಾನಾದಿಗೆ ನಡಪೆರುಂಡು. ಅಂಚನೆ ಸಾಂಸ್ಕೃತಿಕ ಕಾರ್ಯಕ್ರಮಟ್ಟು ವಿದೂಷಿ ಶಾರದಾ ಮಣಿಶೇಖರ್ ಅಂಚನೆ ಶ್ರೀಲತಾ ನಾಗರಾಜ್ ಮೊಕ್ಲೆನ ಕೂಟದ ಕ್ಲಿರ್ದು ಸನಾತನ ರಾಷ್ಟ್ರಾಂಜಲಿ ಕಾರ್ಯಕ್ರಮ ನಡಪುಂಡು ಪಣದು ಜಾಗತಿಕ ಬಂಟೆರ್ನ ಸಂಘ ಒಕ್ಕೂಟದ ಪ್ರಕಟಣೆಡು ತೆರಿಪಾದಿರು. ಇಡೆಗ್ ಇನ್ನಿತ ನಮ್ಮ ಕುಡ್ಲಾ ತುಳು ವಾರ್ತೆಲು ಮುಗಿಂಡು ನನ್ನೆಲ್ಲೈತೆ ಪೊರ್ತುಗು ನಮ್ಮ ಕುಡ್ಲಾ ತುಳು ವಾರ್ತೆಲು ಸೊಲ್ಮೆಲು.